ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೊಗ್ಗಿಡದುಕೊಂಡು ಪಸಕೊಳ್ಳದ ಇನ್ನಿತ ಸುದ್ದಿಗೊಂಚಲು ಶುರುವಂತೊಂದಲ್ಲ. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಆಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿಗೊಂಚಲಿಗೆ ಸ್ವಾಗತ. ಪಂಪ್ವೆಲ್ದ ಸಿಟಿ ಗೇಟ್ ಕಟ್ಟಡದ ನೂತನವಾದ ಶುಭಾರಂಭ ಆಯ್ನ ತಮಾಮ್ ಫರ್ನಿಚರ್ ವರ್ಲ್ಡ್ ಮಳಿಗೆನ ಹಿಂದೂಸ್ತಾನ್ ಬಾವಾ ಬಿಲ್ಡರ್ಸ್ ಆಡಳಿತ ನಿರ್ದೇಶಕರು ಬಾವಾ ಅಬ್ದುಲ್ ಖಾದರ್ ಉದಿಪನ ಹೊಲ್ತೇರು. ಸ್ಪರ್ಧಾತ್ಮಕ ಗುಣಮಟ್ಟನು ಪಡೆದುಪ್ಪುನ ಪೀಠೋಪಕರಣದ ಮಳಿಗೆ ತಮಾಮ್ ಫರ್ನಿಚರ್ ವರ್ಲ್ಡ್ ಕುಡ್ಲಾ ಪಂಪ್ವೆಲ್ದ ಸಿಟಿಗೇಟ್ ಬಿಲ್ಡಿಂಗ್ ಸೋಮವಾರ ಶುಭಾರಂಭ ಪಡೆದು. ಹಿಂದೂಸ್ತಾನ್ ಬಾವಾ ಬಿಲ್ಡರ್ಸ್ದ ಆಡಳಿತ ನಿರ್ದೇಶಕರು ಬಾವಾ ಅಬ್ದುಲ್ ಖಾದರ್ ಹೊಸ ಮಳಿಗೆಯನ್ನು ಉದಿಪನ ಮಲ್ತದು ಶುಭ ಹಾರೈಸಿರು. ಮಲಬಿನಿರಾದ ಪಾಲ್ಪಡೆಯನ ಮಂಜೇಶ್ವರ ಶಾಸಕರು ಎಕೆಎಂ ಅಶ್ರಫ್ ಪಾತೆರೊಂದು ತಮಾಮ್ ಸಂಸ್ಥೆ ಪೀಠೋಪಕರಣ ಉದ್ಯಮಡು ತನ್ನನೇ ಆಯ್ನ ಚಾಪು ಮೂಡಿಸಾದನು. ಉಪ್ಪಳ ಬಂದ್ಯೋಡ್ ಉದ್ಯಾವರಡು ಈತನೆಂಗನೆ ಮಳಿಗೆಯನ್ನು ಪಡೆದುಪ್ಪುನ ತಮಾಮ್ ಫರ್ನಿಚರ್ ವರ್ಲ್ಡ್ ಹೊಸ ವರ್ಷದ ಸುರುತ ದಿನತಾನೆ ಕುಡ್ಲಡು ಮಳಿಗೆಯನ್ನು ಸುರುಮಲ್ಪನ ಮೂಲಕ ಹೊಸ ಶುಭ ಸೂಚನೆಯನ್ನು ಕೊಡ್ತುಂಡು. ಇನ್ನಿತ ಪಾಲುದಾರರು ಅಬು ತಮಾಮ್ ಒರಿ ಯಶಸ್ವಿ ಉದ್ಯಮಿ ಮಾತ್ರ ಆತ್ ಸಮಾಜ ಸೇವಕರ್ಲ ಆತೇರು. ಕೋವಿಡ್ ಸಂದರ್ಭಡು ಅರೆನ ಸಮಾಜ ಸೇವೆನು ಜನಕ್ಲು ಇತ್ತೆಲ್ಲ ನೆಂಪು ಮಾಲ್ತೊಂದುಲ್ಲೇರು. ಅರೆನ ಪಾಲುದಾರಿಕೆದ ಈ ಮಳಿಗೆ ಯಶಸ್ಸು ಸಾಧಿಸಾವಡ್ ಪಣದು ಹಾರೈಸಿರು. ನಿಜಕ್ಕೂ ಕೇರಳ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಬಹಳ ಕೆಳಮಟ್ಟದಿಂದ ಬಂದಂಥ ಅಬು ತಮಾಮ್ ಅವರ ಹೆಸರು ಕೂಡ ತಮಾಮ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಇದೆ. ನನ್ನ ಮಿತ್ರರು ಅವರು ಒಬ್ಬ ಉದ್ಯಮಿ ಎನ್ನುವುದಕ್ಕಿಂತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿತ್ವ. ಮಂಜೇಶ್ವರದಲ್ಲಿ ನಾನು ತಾಲೂಕು ಪಂಚಾಯತ್ ಅಧ್ಯಕ್ಷನಾದಾಗ ಒಂದು ಡಯಾಲಿಸಿಸ್ ಯೂನಿಟ್ ಮಾಡಿದಾಗ ಆ ಡಯಾಲಿಸಿಸ್ ರೋಗಿಗಳ ಬೆಡ್ಶೀಟನ್ನು ತೊಳೆಯಲಿಕ್ಕೆ ಹೊತ್ತುಕೊಂಡು ಹೋಗ್ತಾ ಇತ್ತು. ಅಂಥ ಸೇವೆ ಮಾಡಿದಂಥ ಮಾನವೀಯತೆಯ ಒಬ್ಬ ವ್ಯಕ್ತಿತ್ವ. ಅವರ ಉದ್ಯಮದಲ್ಲಿ ಕೂಡ ಸರ್ವಶತನ ಅನುಗ್ರಹದಿಂದ ಒಳ್ಳೆ ರೀತಿಯಲ್ಲಿ ಜನರ ವಿಶ್ವಾಸವನ್ನು ಪಡೆಯಲಿಕ್ಕೂ ಕೂಡ ಅವರಿಗೆ ಸಾಧ್ಯವಾಗಿದೆ. ತಮಾಮ್ ಅಂತ ಹೇಳಿದರೆ ಅತಿ ಶ್ರೀಸಾಮಾನ್ಯನಿಗೂ ಶ್ರೀಮಂತನಿಗೂ ಕೈಗೆಟಕೋ ರೀತಿಯಲ್ಲಿ ಖರೀದಿ ಮಾಡುವಂಥ ಒಳ್ಳೆಯ ಒಂದು ಮಾರ್ಕೆಟನ್ನು ಈ ಒಂದು ಸುತ್ತಮುತ್ತ ಅವರು
ಕೆಲವು ವರ್ಷಗಳಲ್ಲಿ ಅವರಿಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಸಾಧ್ಯವಾಗಿದೆ. ತಮಾಮ್ ಮಂಗಳೂರಲ್ಲಿ ಪ್ರತ್ಯೇಕವಾಗಿ ನನ್ನ ಕ್ಷೇತ್ರದವರು ಇಲ್ಲಿ ಎಷ್ಟೋ ಮಂದಿ ಉದ್ಯಮದಲ್ಲಿ ಮಂಗಳೂರಿಗೆ ಯಾರಾದರೂ ಬಂದರೆ ಮಂಗಳೂರಿನ ಒಂದು ಇತಿಹಾಸ ಅಂತ ಹೇಳಿದರೆ ಅಂಥವರನ್ನು ಜೊತೆ ಸೇರಿಸಿಕೊಂಡು ಬೆಳೆಸಿ ಅವರನ್ನು ಎಲ್ಲ ರೀತಿಯಲ್ಲಿ ಸ್ವೀಕಾರ ಮಾಡುವಂಥ ಒಂದು ಇತಿಹಾಸವಿರುವ ಬ್ಯಾಂಕಿಂಗ್ ವಲಯದಲ್ಲಿ, ಶಿಕ್ಷಣ ವಲಯದಲ್ಲಿ, ಆರೋಗ್ಯ ವಲಯದಲ್ಲಿ ಎಲ್ಲದರಲ್ಲೂ ಜಗತ್ತಿಗೆ ಮಾದರಿಯಾದ ಮಂಗಳೂರಿಗೆ ತಮಾಮ್ ಫರ್ನಿಚರ್ ಬಿಲ್ಡ್ ಬಂದಿದೆ. ನಮ್ಮೆಲ್ಲರ ಪ್ರೀತಿಯ ಹಿಂದೂಸ್ತಾನ್ ಭಾವಚನ್ ಅವರು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದ್ದಾರೆ. ಕುಡ್ಲ ಮಹಾನಗರ ಪಾಲಿಕೆದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಪಾತಿರೊಂದು ಕುಡ್ಲ ಸ್ಮಾರ್ಟ್ ಆವೊಂದು ಪುನಗ ಪೀಠೋಪಕರಣದ ಇಂಚಿನ ಸ್ಮಾರ್ಟ್ ಮಳಿಗೆಲು ಕುಡ್ಲದ ಸೌಂದರ್ಯನು ಜಾಸ್ತಿ ಮಲ್ದೊಂದುಂಡು. ಎಡ್ಡೆ ಗುಣಮಟ್ಟದ ವಿನ್ಯಾಸದ ಪೀಠೋಪಕರಣಲೇನು ಮಿತ ಬಿಲೆಟು ಕೊರ್ಪನ ಮೂಲಕ ಈ ಮಳಿಗೆ ಗ್ರಾಹಕರ್ನ ಉಡಲ್ನ ಗೆಂದಡು ಪಣದ ಹಾರೈಸಿರು. ಮಂಗಳೂರು ಅಂತ ಹೇಳಿದರೆ ನಮ್ಮ ಸ್ಮಾರ್ಟ್ ಸಿಟಿ, ವಿಶೇಷವಾಗಿ ನಗರದ ಜೊತೆಗೆ ನಗರದ ಹೊರವಲಯ ಕೂಡ ಇವತ್ತು ಬಹಳಷ್ಟು ಅಭಿವೃದ್ಧಿ ಹೊಂದುವಂಥ ಈ ಒಂದು ಕಾಲಘಟ್ಟದಲ್ಲಿ ಭಾಳಷ್ಟು ಅಪಾರ್ಟ್ಮೆಂಟ್ ಬರ್ತಾ ಇದೆ, ಇಂಡಿಪೆಂಡೆಂಟ್ ಮನೆಗಳೆಲ್ಲ ಬರ್ತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂಗಳೂರು ಅಂತ ಹೇಳಿದರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರಿರತಕ್ಕಂತಹ ಜಿಲ್ಲೆ ನಮ್ಮ ಮಂಗಳೂರು. ಹಾಗಾಗಿ ಎಲ್ಲ ಧರ್ಮದ ಜನರು ಸಹಬಾಳ್ವೆಯಿಂದ ಬದುಕುವಂತಹ ಈ ಒಂದು ಮಂಗಳೂರಲ್ಲಿ ಈ ಒಂದು ತಮಾಮ್ ಫರ್ನಿಚರ್ ವರ್ಲ್ಡ್ ಇವತ್ತು ಉತ್ತಮವಾದಂತಹ ಕೊಡುಗೆಯಾಗಿದೆ ಎಂಬುದಾಗಿ ಬಹಳಷ್ಟು ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವರ ಈ ಒಂದು ಉದ್ಯಮ ಇನ್ನಷ್ಟು ನಿರಂತರವಾಗಿ ನಡೆಯಲಿ. ಮಂಗಳೂರಿನ ಮಹಾಜನತೆ ಇದರ ಸದುಪಯೋಗವನ್ನು ಪಡ್ಕೊಳ್ಳುವುದರ ಮುಖಾಂತರ ನನಗೆ ಗೊತ್ತಿದ್ದ ಹಾಗೆ ಕೈಗೆ ಎಟುಕುವಂತಹ ಒಂದು ದರದಲ್ಲಿ ಈ ಒಂದು ಇಲ್ಲಿರತಕ್ಕಂತಹ ಎಲ್ಲ ಫರ್ನಿಚರನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಈ ಸಂಸ್ಥೆ ಕಲ್ಪಿಸಿಕೊಟ್ಟಿದೆ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ದ ಸಹಾಯಕ ಆಡಳಿತಾಧಿಕಾರಿ ನೆಲ್ಸನ್ ಧೀರಜ್ ಪಾಯಸ್ ಬೊಕ್ಕ ಫಂಫೆಲ್ ತಕ್ವಾ ಮಸ್ಜಿದ್ ಕತೀಬೇರು ಯಾಸಿರ್ ಸಕಾಫಿ ಅಲ್ ಅಸ್ಹರಿ ಶುಭ ಹಾರೈಸಿರು. ಕಾರ್ಪೊರೇಟರ್ ಸಂದೀಪ್ ಗರೋಡಿ, ಗೋಲ್ಡ್ ಕಿಂಗ್ ಫ್ಯಾಷನ್ ಜ್ಯುವೆಲರ್ದ ಆಡಳಿತ ನಿರ್ದೇಶಕರು ಮೊಹಮ್ಮದ್ ಹನೀಫ್, ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷರು BA ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್, ಕುಡ್ಲ ಇಸ್ಲಾಮಿಕ್ ಕಲ್ಚರಲ್ ಸೆಂಟರ್ದ ಪ್ರಧಾನ ಕಾರ್ಯದರ್ಶಿ BM ಮಮ್ತಾಜ್ ಅಲಿ, ಕುಡ್ಲ ಲೇಡೀಸ್ ಕ್ಲಬ್ದ ಕಾರ್ಯದರ್ಶಿ ಜಿನೆಟಾ ಡಿಸೋಜಾ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕುಡ್ಲ ತಮಾಮ್ ಫರ್ನಿಚರ್ ವರ್ಲ್ಡ್ದ ಪಾಲುದಾರರು ಅಬು ತಮಾಮ್, ರಫೀಕ್ ಕೃಷ್ಣಾಪುರ, ಬೊಕ್ಕ ಉಪ್ಪಳ, ಬಂದ್ಯೋಡ್, ಉದ್ಯಾವರ ಮಳಿಗೆಲೆದ ಪಾಲುದಾರರು ಸಿಬ್ಬಂದಿಲು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಪುರಸಭಾ ಚುನಾವಣೆಗೆಂದಿನ ಕುಂಪಲ ಪರಿಸರದ ಬಿಜೆಪಿ ಅಭ್ಯರ್ಥಿಗಳ ವಿಜಯೋತ್ಸವ ಮೆರವಣಿಗೆ ಕುಂಪಲ ಪರಿಸರದ ಐತಾರ ನಡೆತಂಡು. ಸೋಮೇಶ್ವರ ಪುರಸಭೆಟ್ ತನ್ನ ಪಾರಮ್ಯನು ಒರ್ತೊನ್ನ ಬಿಜೆಪಿ ಸುರತ ಪುರಸಭಾ ಅಧಿಕಾರದ ಗದ್ದುಗೆನು ಏರ್ತಂಡು. ಅಂಚೆನೆ ಕುಂಪಲ ಪರಿಸರಡ್ಲ ಮಲ್ಲ ಸಂಖ್ಯೆದ ಅಭ್ಯರ್ಥಿಲು ಗೆಂದುನ ಮೂಲಕ ಬಿಜೆಪಿದ ಪ್ರಾಬಲ್ಯತೆ ಹೆಚ್ಚಾತಂಡು. ಕುಂಪಲ ಪರಿಸರದ ಗೆಂದಿನ ಬಿಜೆಪಿ ಅಭ್ಯರ್ಥಿಲಿನ ವಿಜಯೋತ್ಸವ ಮೆರವಣಿಗೆನು ಐತಾರ ನಡಪಾಯಿರು. साइकिल को माया के हाथी को यहाँ पे रोकेगा कौन? मोदी 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 मोदी। बनारस वालों मुझे पहचानो, गुजरात से आया मैं मोदी, मैं मोदी, मैं मोदी मोदी।
ಬೈಪಾಸ್ ಇರಿದು ಬಗಂಬಿಲ ಮುಟ್ಟ ಈ ವಿಜಯೋತ್ಸವ ಮೆರವಣಿಗೆ ನಡೆದದು. ಎನ್ಮನೆ ಕೃಷ್ಣನಗರ ವಾರ್ಡ್ದ ಮೋಹನ್ ಶೆಟ್ಟಿ, 10ನೇ ಚೇತನ್ ನಗರ ವಾರ್ಡ್ದ ಮನೋಜ್ ಕಟ್ಟೆಮನೆ, 11ನೇ ಹನುಮಾನ್ ನಗರ ವಾರ್ಡ್ದ ಹರೀಶ್ ಕುಂಪಲ, 5ನೇ ಆಶ್ರಯ ಕಾಲೋನಿ ವಾರ್ಡ್ದ ಜಯ ಪೂಜಾರಿ, 8ನೇ ವಾರ್ಡ್ ಬಗಂಬಿಲದ ಮಾಲತಿ ನಾಯಕ್, 3ನೇ ವಾರ್ಡ್ ಲಕ್ಷ್ಮಿಗುಡ್ಡೆ ಪ್ರಕಾಶ್ ನಗರದ ಸಪ್ನಾ ಶೆಟ್ಟಿ, 12ನೇ ವಾರ್ಡ್ ಕುಜುಮಗದ್ದೆದ ಸುಗಂಧಿ, 7ನೇ ವಾರ್ಡ್ ಮಡ್ಯಾರ್ದ ಕಮಲ ಮೆರವಣಿಗೆ ರೀತಿರು. ಗೆಂದಿನ ಎನ್ಮ ಅಭ್ಯರ್ಥಿಲೇನು ಓಪನ್ ಜೀಪುಡು ಕುಲ್ಲಾದು ಮಾಲೆ ಪಾಡೊಂದು ಪಟಾಕಿ ಬಿಡೊಂದು ಬಗಂಬಿಲ ಮುಟ್ಟ ವಿಜಯೋತ್ಸವ ಮೆರವಣಿಗೆ ನಡಪಾಯರು. ಬಿಜೆಪಿ ಮುಖಂಡರು ಸತೀಶ್ ಕುಂಪಲ ಕಾರ್ಯಕ್ರಮದ ಮುತಾಲಿಗೆಳಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಪೊಲದವರ ಯಾನೆ ಗಟ್ಟಿಯವರ ಸಮಾಜದ ಸೇವಾ ಸಂಘದ ವಾರ್ಷಿಕ ಸಭೆಲೇಸಿ ಗಟ್ಟಿ ಸಮಾಜ ಭವನಡು ಐತಾರ ನಡೆತಂಡು. ಪೊಲದವರ ಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘದ ವಾರ್ಷಿಕೋತ್ಸವ ಸಭೆಲೇಸನು ಅಂಬಿಕಾ ರೋಡ್ ಗಟ್ಟಿ ಸಮಾಜ ಭವನಡು ಐತಾರ ಅಟನೆ ಮಲ್ದಿದ್ದೇರು. ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲು ತುಡರ್ ಬೆಳಗಾದು ವಾರ್ಷಿಕೋತ್ಸವ ಲೇಸನು ಉದಿಪನ ಮಲ್ತದು. ಸಮಾಜನ ಕಟ್ಟುನ ವೇಳೆ ಆತು ಸುಲಭ ಆತು. ಸಮಾಜನ ಕಟ್ಟದು ಅವಿನ ಬುಲೆಪಾದು ವರ್ಷ ಪೂರ್ತಿ ಕ್ರೀಡಾಕೂಟ ನಡಪಾವನಿ, ಸಮಾಜದ ಅರ್ಹರೆಗೂ ಸಗಾಯ ಮಲ್ಪುನಿ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಇಂಜ ಸಮಾಜಮುಖಿ ಬೇಲೆಲೆನು ನಿರಂತರ ಮಲ್ತೊಂದು ಬರ್ಪುನಿ ಮೆಚ್ಚುಗಿದ ವಿಷಯ ಪಂಡದು ಆಶೀರ್ವಚನದ ಪಾತ್ರ ಪಂಡೆ. ಈ ಸಮಾಜ ಕಟ್ಟು ನೀನು ಪಂಡ ಒಂದು ಸುಲಭದ ವಿಚಾರ. ಸುಮಾರು ವರ್ಷಕ್ಕೂ ತುಂಬು ಸಮಾಜದ ಹಿರಿಯಕ್ಕಲು ಪೂರ ಒಂಜಿ ಕೂಡು ಕಟ್ಟನ ರಚನೆ ಮಂತದ್ದು. ಈ ಒಂಜಿ ಸೇವಾ ಸಂಘ ಸಮಿತಿ ಸೇವಾ ಸಂಘ ರಚನೆ ಮನ್ಪನಾಗ ಆ ಒಂಜಿ ಕಾಲಘಟ್ಟೋಡು ಸಂಪರ್ಕದ ಕೊರತೆ, ಸಂಪನ್ಮೂಲದ ಕೊರತೆ, ಅಂಚನೆ ಪರಸ್ಪರ ವಿಚಾರ ವಿನಿಮಯದ ಕೊರತೆದ ಒಂಜಿ ಸಂದರ್ಭಡ್ಲ ಎಲ್ಲೆ ಮಟ್ಟದ ಪ್ರಾರಂಭ ಮಂತದ್ದು ಇಡೆಮುತ್ತ ಬೆಳೆತದು ಒಂಜಿ ಮಲ್ಲೊಂಜಿ ಸಭಾಭವನನು ಕಟ್ಟದು. ಈ ಒಂಜಿ ಸಭಾಭವನಡು ಸಮಾಜದ ಪೂರೆಲ್ಲ ಒಟ್ಟಿಗೆ ವಾರ್ಷಿಕೋತ್ಸವವನ್ನು ಆಚರಣೆ ಮನ್ಪುನ ಒಂಜಿ ಮಹತ್ತರವಾಂಚನ ಬೆಳವಣಿಗೆಗೆ ಗಟ್ಟಿ ಸಮಾಜಗೂ ನನ್ನಡ ಅಭಿನಂದನೆ ಮನ್ಪೆ. ಸಮಾಜ ಕಟ್ಟಿನ ಕೆಲಸಡು ಜವನ್ಯರಿಗೆ ಕ್ರೀಡಾಕೂಟ, ಅಂಚನೆ ಅಬಲರಿಗೆ ಸಂಪನ್ಮೂಲ ಕ್ರೋಢೀಕರಣ, ವಿಚಾರ ವಿನಿಮಯ, ಅಂಚನೆ ಆ ಕುಟುಂಬದ ಸಮ್ಮಿಲನ ಒಂದು ಪೂರ ಮಂತೊಂದಿತ್ತದು ನಿಜವಾದಲ ಒಂದು ಪ್ರಶಂಸೀಯವಾಂಚಿನ ಕೆಲಸ. ಒಂಜಿ ಸಮಾಜ ಸೇವಾ ಸಂಘ ಮನ್ಪಡ ಎಂಚಿನ ಕೆಲಸನೂ ಮಂತೊಂದೇ ಉಂಡು. ಸೋಮನಾಥ್ ದೇವರಿನ ಅನುಗ್ರಹ ಖಂಡಿತವಾದ
ಒಟ್ಟಿಗೆ ಇತ್ತದು SSLC PUC ಬೊಕ್ಕ ಪದವಿಡು ಹೆಚ್ಚ ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ಬೊಕ್ಕ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಲ್ತೇರು. ಸೋಮೇಶ್ವರ ಪುರಸಭಾ ಚುನಾವಣೆಡು ಗೆಂದಿನ ಸಮಾಜ ಬಂಧುಲು ಪುರುಷೋತ್ತಮ್ ಗಟ್ಟಿ ಬೊಕ್ಕ ಶ್ರೀಲತಾ ದಿನೇಶ್ ಗಟ್ಟಿ ಮೊಕ್ಲೆಗ್ ಅಭಿನಂದನೆ ಸಂದಾಯರು. ಅಂಚನೆ ವಾರ್ಷಿಕೋತ್ಸವ ಅಂಗವಾದ ನಡಪಾಯಿನ ಪಂತಗೊಬ್ಬುಡು ಗೆಂದಿನಕ್ಲೆಗ್ ಇನಾಮ ಒಪ್ಪ್ಯಾಯರು. ಪೊಲದವರೆಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಜನಾರ್ದನ್ ಗಟ್ಟಿ ಕನ್ನೆಮನೆ ಲೇಸ್ತ ಗುರ್ಕಾರ್ಮನ್ ವಹಿಸಿದ ಗಟ್ಟಿ ಸಮಾಜ ಹಿಂದೂ ಸಮಾಜಡು ಎಲ್ಯ ಸಮುದಾಯ ಎಲ್ಯ ಜನಸಂಖ್ಯೆ ಉಪ್ಪನ ಸಮಾಜ ಆಡಲ ನಮ್ಮ ಸಂಪ್ರದಾಯలను ಆಯ್ನಾತು ಇನಿಕ್ಲ ಒರ್ತೊಂದು ನಡತೊಂದು ಬೈದಿನ ಸಮಾಜ ಪಂಡ ತೆರಿಪಾಯರು. ನಾವು ಇನ್ನೂ ಕೂಡ ಒಂದು ನಮ್ಮದೇ ಆದಂಥ ಒಂದು ಸೊಸೈಟಿ ಅಥವಾ ಕೋಪರೇಟಿವ್ ಸೊಸೈಟಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ಪ್ಲ್ಯಾನಲ್ಲಿ ಇದ್ದೇವೆ. ಬಹುಶಃ ಅದು ಸಕ್ಸಸ್ ಆದೀತು. ಯಾಕೆ ಅಂತ ಹೇಳಿದ್ರೆ 1,000 ರೂಪಾಯಿಯ ಆ ಒಂದು ಮೆಂಬರ್ಶಿಪ್ ಅದಕ್ಕೆ ಮಿನಿಮಮ್ ಬೇಕಾಗ್ತದೆ. ಅದರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ಹೋಗ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರಬಹುದು ಅಂತೇಳಿ ನಾನು ಆಶಿಸ್ತೇನೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ. ನಾವು ಕೂಡ ಇತರ ಸಮಾಜದಂತೆ ನಮ್ಮದು ದುರ್ಬಲ ಸಮಾಜ ಅಲ್ಲ, ನಮ್ಮದು ಸ್ಟ್ರಾಂಗ್ ಸಮಾಜ, ಅಂದರೆ ನಾವು ಬಳಿತ ಸಮಾಜ ಅಂತೇಳಿ ಒಂದು ಬಿಂಬಿಸೋಣ ಅಂತೇಳಿ ಆಶಿಸ್ತಾ, ನನಗೂ ತಮ್ಮ ಒಂದು ಈ ಕೆಲಸಗಳನ್ನು ಮಾಡುವುದಕ್ಕೆ ನನ್ನೊಟ್ಟಿಗೆ ನನ್ನ ಮಿತ್ರರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಅವರನ್ನೆಲ್ಲ ನಾನು ಈ ಟೈಮಲ್ಲಿ ನೆನಪಿಸ್ಕೊಳ್ತೇನೆ. ಹಾಗೆ ಇವತ್ತಿನ ಸಭೆಗೆ ಬಂದಂಥ ಮಾಗನೆ ಎಲ್ಲ ಗುರಿಕಾರರು, ಹಾಗೆ ನಮ್ಮದು ನಾಯಕರು, ಮೇಲ್ಡರು, ಸೀಮೆಯ ಗುರಿಕಾರರು, ಸೀಮೆಯ ಸಂಘದ 2 ಮಧೂರು ಮತ್ತು ಕುಂಬ್ಳೆ 2 ಸಂಘದ ಅಧ್ಯಕ್ಷರು ಹಾಗೂ ಅಲ್ಲಿಯ ಸದಸ್ಯರು ಎಲ್ಲರನ್ನೂ ಸ್ಮರಿಸ್ತೇನೆ. ಉಳ್ಳಾಲ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಟ್ರಸ್ಟ್ದ ಶಾಲಾ ಸಂಚಾಲಕರು ರೋಹಿದಾಸ್ ಬಂಗೇರ, ಕುಂಬ್ಳೆ ಗಟ್ಟಿ ಸಮಾಜದ ಅಧ್ಯಕ್ಷರು ಶಂಕರ್ ಗಟ್ಟಿ ರಾಹಿತ್ಲು, ಮಧೂರು ಗಟ್ಟಿ ಸಮಾಜದ ಅಧ್ಯಕ್ಷರು ಗಣೇಶ್ ಗಟ್ಟಿ, ನಿವೃತ್ತ ಶಿಕ್ಷಕಿ ಶ್ರೀಮತಿ ವಜ್ರಾಕ್ಷಿ ಚಂದ್ರಶೇಖರ್ ಗಟ್ಟಿ, ಕುಡ್ಲ ಶಿವಭಾಗ್ದ ಸಾನ್ವಿ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಬೊಕ್ಕ ಡೆವಲಪರ್ಸ್ದ ಆಡಳಿತ ನಿರ್ದೇಶಕರು ಶ್ರೀಕಾಂತ್ ಗಟ್ಟಿ, ಕಣಚೂರು ಶಿಕ್ಷಣ ಸಂಸ್ಥೆದ ಸಹಾಯಕ ಪ್ರೊಫೆಸರ್ ಶ್ರೀಮತಿ ಪ್ರತಿಮಾ ಧೀರಜ್ ಗಟ್ಟಿ ಕಾವೂರು, ಗಟ್ಟಿ ಸಮಾಜದ ನಾಯಕಿಯರು ಹರಿಶ್ಚಂದ್ರ ಗಟ್ಟಿ, ಮೇಲ್ಡೆರು ಯಾದವ್ ಗಟ್ಟಿ ಪಿಲಾರ್, ಇಂಚಿತಿ ಪ್ರಮುಖರು ಮಲ್ಲಬಿನಿರಾದ ಲಿಸ್ಟ್ ಪಾಲ್ಪಡೆದಿದ್ದರು. ಪೊಲದವರೆಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷರು ಚಂದ್ರಶೇಖರ್ ಗಟ್ಟಿ ಗುಂಡ್ಯ, ಕೋಶಾಧಿಕಾರಿ ಸತ್ಯಮೋಹನ್ ಗಟ್ಟಿ ಪಾಂಡೇಶ್ವರ, ಸೋಮನಾಥ ಸೇವಾ ಸಮಿತಿ ಅಧ್ಯಕ್ಷರು ಜಯರಾಮ್ ಗಟ್ಟಿ, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಸಾವಿತ್ರಿ ಗಟ್ಟಿ, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸುರಭಿ ದಿಶಾ ಬಳಗದಕ್ಲು ಪ್ರಾರ್ಥನೆ ಪಂಡೇರು. ಪ್ರಧಾನ ಕಾರ್ಯದರ್ಶಿ ರತ್ನಾಕರ್ ಗಟ್ಟಿ ಮೇರಿ ಹಿಲ್ ಸಭೆ ನೆತ್ಕೊಂಡೇರು. ಮಾಜಿ ಅಧ್ಯಕ್ಷರು ವಿಶ್ವನಾಥ್ ಗಟ್ಟಿ ಒಗ್ಗ ಸಭೆ ಸುಧಾರಿಕೆ ಮಲ್ತೇರು. ಪದ್ಮನಾಭ ಗಟ್ಟಿ ಬಜಿಲಕೇರಿ ಸೊನ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನಡೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಲುವಾದ ನಡತೊಂದುಪ್ಪನ 100ನೇ ದಿನದ ಸಂಧ್ಯಾ ಭಜನೆಡೆ ಮಿಜಾರದ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿದಕ್ಲು 50ನೇ ದಿನದ ಭಜನೆಯನ್ನು ನಡಪಾದ ಕೊರಿಯರು. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಐತಾರ 55ನೇ ದಿನದ ಸಂಧ್ಯಾ ಭಜನೆ ನಡೆದಳು. ಶ್ರೀಮತಿ ಸಂಧ್ಯಾ ಬೊಕ್ಕ ಶ್ರೀ ಶರತ್, ಶ್ರೀಮತಿ ಜಯಂತಿ ಬಾರ್ದೆ ಕುಂಪಲ, ಶ್ರೀಮತಿ ಶಾಲಿನಿ ಬೊಕ್ಕ ಶ್ರೀ ದೇವದಾಸ್ ಬಾರ್ದೆ, ಶ್ರೀಮತಿ ನೀತಾ ಬೊಕ್ಕ ಶ್ರೀ ರಾಜೇಶ್, ಶ್ರೀಮತಿ ಸುಕನ್ಯಾ ಬೊಕ್ಕ ಶ್ರೀ ಚಿದಾನಂದ ಮಡ್ಯಾರ್, ಶ್ರೀಮತಿ ಶರ್ಮಿಳಾ ಬೊಕ್ಕ ಶ್ರೀ ಪ್ರಭಾಕರ್ ಮಡ್ಯಾರ್, ಶ್ರೀಮತಿ ವಿಮಲಾ ಬೊಕ್ಕ ಶ್ರೀ ಸುಧಾಕರ್ ಸರಿಪಳ್ಳ, ಶ್ರೀಮತಿ ಸುಜಾತ ಬೊಕ್ಕ ಶ್ರೀ ಕುಶಾಲ್ ಚಂದ್ರ ಚಿತ್ರಾಂಜಲ್ ನಗರ, ಶ್ರೀಮತಿ ತನುಜಾ ಬೊಕ್ಕ ಶ್ರೀ ಶರತ್ ಕುಮಾರ್ ಕುಂಬ್ಳೆ, ಶ್ರೀಮತಿ ಭಾರತಿ ಬೊಕ್ಕ ಶ್ರೀ ಜಯಂತ್ ದುಬೈ, ಶ್ರೀಮತಿ ಧನುಷಾ ಬೊಕ್ಕ ಶ್ರೀ ಅಜಿತ್ ಚೇತನ್ ನಗರ, ಶ್ರೀಮತಿ ಶಿಫಾಲಿ ಬೊಕ್ಕ ಶ್ರೀ ವಿಜಿತ್ ಸರಳಾಯ ಕಾಲನಿ, ಶ್ರೀಮತಿ ವಿನೋದ ಬೊಕ್ಕ ಶ್ರೀ ಚಂದ್ರನಾಯ್ಕ
ಕುಂಪಲ ತುಳರ್ ಬೆಳಗಾಯರು. ಭಜನಾ ಕಾರ್ಯಕ್ರಮನು ಚಾಲನೆ ಮಲ್ಪರ ಪೂರ್ವ ಸಿದ್ಧರು ಪುಣಂಚಿನ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅರ್ಚಕರಾಯನ ಭುವನೇಶ್ವರ ಶಾಂತಿ ಅಂಜನ ಮಾಂತ ತನ್ನ ತಕ್ಕಲ ಕ್ಷೇತ್ರದ ದುಂಬದ ಸೇರಲು ಬದುಕೇನೊಂದು 5ನೇ ದಿನ ಭಜನೆ ಇನಿ ಗೋಪಾಲಕೃಷ್ಣ ಭಜನಾ ಮಂಡಳಿ ಮಿಚಾರ್ ಮುಕ್ಲ ತಂಡ ಭಜನಾ ಕಾರ್ಯಕ್ರಮ ನಡಪಾತ್ ಕೊರ್ಪಣೆ ತುಂಬು ದುರ್ಗಾ ಪರಮೇಶ್ವರ ಕ್ಷೇತ್ರದ ನಂದಾದೀಪದ ಪೊಲ್ಪು ಅರ್ಲವನ ಮುಖಾಂತರವಾದ ನಮ್ಮೊಟ್ಟಿಗೂ ಕ್ಷೇತ್ರದ ನಿರಂತರ ಸೇವೆ ಮತ್ತು ನಿತ್ತನ ಭಕ್ತಿರಾದಪ್ಪು ದೂರದ ಬತ್ತಿನಂಚಿನ ಭಗವದ್ಭಕ್ತಿರಾದಪ್ಪು ಒಂಜಾದ ದೇವಿನ ಚಾಕರಿ ಮಲ್ಪಡಗಳಾದಪ್ಪು.
ಮಿಜಾರ್ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿದಾಗಲೂ ಭಜನೆಯನ್ನು ನಡಪಾತ್ ಕುರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲದ ಮಂತ್ರ ನಾಟ್ಯಕಲಾ ಗುರುಕುಲದ ಕನ್ನಡ ಸಂಸ್ಕೃತಿ ಅನಾವರಣದ ಮಂತ್ರೋತ್ಸವ ಭಾರತ್ ಪ್ರೌಢಶಾಲಾ ಮಠಾರಡು ಐತಾರ ನಡೆತಿದೆ. ಉಳ್ಳಾಲದ ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಬೊಕ್ಕ ಕಿರಣ್ ಉಳ್ಳಾಲ್ ಮುತಾಲಿಕೆದ ಮಂತ್ರ ನಾಟ್ಯಕಲಾ ಗುರುಕುಲದ ವಾರ್ಷಿಕ ಕ್ರೀಡಾಕೂಟ ಬೊಕ್ಕ ಕನ್ನಡ ಬೊಕ್ಕ ಸಂಸ್ಕೃತಿ ಅನಾವರಣದ ಮಂತ್ರೋತ್ಸವ ಭಾರತ್ ಶಾಲಾ ಮೈದಾನಡ್ ಐತಾರ ಇಡೀ ದಿನ ನಡೆದನು. ಉಳ್ಳಾಲ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಎಜುಕೇಷನ್ ಟ್ರಸ್ಟ್ದ ಶಾಲಾ ಸಂಚಾಲಕರು ರೋಹಿದಾಸ್ ಬಂಗೇರ ತುಡರ್ ಬೆಳಗಾದು ಲೇಸನು ಉದಿಪನ ಮಲ್ದದು ಮಂತ್ರ ನಾಟ್ಯಕಲಾ ಗುರುಕುಲದ ಕಾರ್ಯಕ್ರಮ ಪೊರ್ಲುಡೆ ನಡಪಡ ಪಂಡದು ಎಡವೈಕ್ಯರು. ಮಕ್ಕಳಿಗೆ ನಾಟ್ಯವನ್ನು ಕಲಿಸ್ತಾ ಇದ್ರು. ಹಾಗೆಯೇ ಶ್ರವಣ್ ಉಳ್ಳಾಲ್ ರವರು ಕೂಡ ಅದನ್ನೇ ಕಂಟಿನ್ಯೂ ಮಾಡಿ ಈಗ ನಮ್ಮ ಮೊಗವೀರ ಶಾಲೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅವರು ನಾಟ್ಯವನ್ನು ಕಲಿಸ್ತಾ ಇದ್ದಾರೆ. ಹಾಗೆಯೇ ಹೋದ ವರ್ಷ ಕೂಡ ನಮ್ಮ ವಾರ್ಷಿಕೋತ್ಸವಕ್ಕೆ ಅವರು ನಮ್ಮ ಸ್ಕೂಲನ್ನು ಕೇಳಿದ್ರು. ಅವರು ಆವಾಗಲೇ ನಾವು ಅವರಿಗೆ ಸ್ಪಂದಿಸಿದ್ದೇವೆ. ಹಾಗೆಯೇ ಈ ವರ್ಷ ಕೂಡ ಅವರು ಸ್ಪಂದಿಸಿ ನಮ್ಮ ಗ್ರೌಂಡನ್ನು ಇದು ಮಾಡಿದ್ದೇವೆ. ಶ್ರವಣ್ ಉಳ್ಳಾಲ್ರವರು ಬಹಳ ಪ್ರಚಲಿತರಾಗಿದ್ದಾರೆ ನಾಟ್ಯಕಾಲದಲ್ಲಿ. ಹಾಗೆಯೇ ಅವರಿಗೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಅಂತ ನಾನು ಆಶಿಸುತ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಕಾರ್ಯಕ್ರಮದ ವಿಶೇಷವಾದ ಪಾಲ್ಪಡೆಯನ್ನ ಡಾಕ್ಟರ್ ಅರುಣ್ ಉಳ್ಳಾಲ್ ಕನ್ನಡ ಮತ್ತು ಸಂಸ್ಕೃತಿಯ ಅನಾವರಣ ಗತಿಸುತ್ತಿರುವ ಜಾನಪದ ಆಚರಣೆಗಳು ವಿಷಯದ ಬಗೆಟ್ ವಿಶೇಷ ಉಪನ್ಯಾಸ ಮಲ್ತದ ಕನ್ನಡತನನು ಒರಿಪಾಗ ಕನ್ನಡನು ಒರಿಪಾಗ ಬಂಡದೆರಿಪಾಯರು. ಈ ಕನ್ನಡದ ಸ್ಕ್ರಿಪ್ಟ್ ಉಂಟಲ್ಲ, ಲಿಪಿ, ಕನ್ನಡ ಬರೀತಿರಲ್ಲ, ಈಗ ಇಲ್ಲಿ ನೋಡಿ ಅಲ್ಲಿ ಬ್ಯಾನರ್ ಎಲ್ಲ ಬರೀತಿರಲ್ಲ, ಕನ್ನಡ ಅಕ್ಷರ ಅದು ಜಗತ್ತಿನಲ್ಲಿ, ಇದನ್ನು ನೆನಪಿಟ್ಟುಕೊಳ್ಳಿ, ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ಲಿಪಿಯಂತೆ. ಅರುಣ್ ಸರ್ ಕನ್ನಡ ಮಾಸ್ಟರ್ ಐ ಕಾರ್ನೈನಾರು ಬುಡ್ದು ಕೊರ್ಪುನೆ ಇಚ್ಚಿ ಅವರೆಲ್ಲೇ ತುಳುತ್ತವೆ ಇದಕ್ಕೆ ಹೇಳ್ಕೊಂಡ ತುಳುತ್ತ ಬಗ್ಗೆ ಅಲ್ವಾ, ಎದೆ ಮುಟ್ಟಿ ಹೇಳ್ತೇನೆ, ಇದು ಜಗತ್ತು ಒಪ್ಪಿಕೊಂಡ ಸತ್ಯ. ಕ್ವೀನ್ ಆಫ್ ದ ಸ್ಕ್ರಿಪ್ಟ್ ಅಂತ ಕರೆದಿದ್ದಾರೆ. ವಿಶ್ವ ಲಿಪಿಗಳ ರಾಣಿ ಕನ್ನಡ ಸ್ಕ್ರಿಪ್ಟ್ ಅನ್ನು. ಅಷ್ಟು ಚಂದಕ್ಕೆ ಮತ್ತು ದುಂಡಗೆ ಬರೆಯುವುದಕ್ಕೆ ಇನ್ನೊಂದು ಭಾಷೆನ ಆಗುವುದಿಲ್ಲ ಅಂತ. ಇದು ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಮಲಯಾಳಂ ನೋಡುವಾಗ ಕೂಡ ಹಾಗೆ ದುಂಡು 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 ಅಕ್ಷರ. ನೀವು ಇಂಗ್ಲೀಷ್ ಮೇಸ್ಟ್ರ ಹತ್ರ ಕೇಳಿ, ಇಂಗ್ಲೀಷನ್ನು ಎಷ್ಟು ಓರೆಯಾಗಿ ಬರೀತೀರಿ ಅಷ್ಟು ಚಂದ. ಎಷ್ಟು ಓರೆಯಾಗಿ
ಬಹಳ ದುಂಡಗೆ ಚಂದ. ನಮ್ಮಲ್ಲಿ ಸ್ಟೈಲ್ ಲೆಟರ್ ಅಂತ ಒಂದು ಉಂಟು ಇಂಗ್ಲೀಷಲ್ಲಿ, ನಿಮ್ಗೆ ಗೊತ್ತಿರ್ಬೋದು, ಈಗ ಮೊಬೈಲಲ್ಲಿ ಸಿಗ್ತದೆ ನಿಮಗೆ. ಎಷ್ಟು ಓರೆಯಾಗಿ ಬರೀತೀರಿ ಅಷ್ಟು ಚಂದ. ಇಂಗ್ಲೀಷ್ನ ರೂಪ ಹಾಗೆ, ಅದು ಓರೆ. ಕೆಲವೊಮ್ಮೆ ಅದರಲ್ಲಿ ಒಳಗೊಂಡವರು ಹಾಗೆ ಇರ್ತಾರೆ. ಆದರೆ ಕನ್ನಡ ಎಷ್ಟು ದುಂಡಗೆ ಮಾಡೋ ಅಕ್ಷರ ರೌಂಡ್ ಔಡು ಆ ಹೀಗಲ್ಲ ಶಾಲೆಯಲ್ಲಿ ಕಲಿಸಿದ್ದು. ಎಷ್ಟು ದುಂಡಗೆ ಬರೆಯುತ್ತೀರಿ ಅಷ್ಟು ಚಂದ. ನಮ್ಮಲ್ಲಿ ಅ ಇ ಎನ್ನುವಂತಹ ಸ್ವರಗಳುಂಟು. ಇದನ್ನು ಒಂದಷ್ಟು ವರ್ಷದ ತಲೆಮಾರು ಬಹಳ ದಿನಗಳ ಅಧ್ಯಯನ ಪೂರ್ವಕವಾಗಿ ರೂಢಿಸಿಕೊಂಡಂತಹ ಪಟ್ಟಿಯದು. ಸ್ವರ, ವ್ಯಂಜನ, ಅದರಲ್ಲಿ ಮತ್ತು ವರ್ಗೀಯ ವ್ಯಂಜನಗಳು ತುಂಬ ಇಂಟ್ರೆಸ್ಟಿಂಗ್. ನೋಡಿ, ಒಂದೊಂದು ಆಕ್ಟಿವಿಟಿ ನಿಮ್ಮ ಕ್ರಿಯಾಶೀಲತೆಗೆ ಒಂದು ಒಳ್ಳೆಯ ಉದಾಹರಣೆ. ನಮ್ಮಲ್ಲಿ ವರ್ಗೀಯ ವ್ಯಂಜನಗಳು ಅಂತ ನಾವು ಕರೆದಿದ್ದೇವೆ. ಕಕ್ಕ ಗಗನ್ಯ, ಚಚ ಚಚನ್ಯ, ಟಟಡನ, ತತದನ, ಪಪ ಬಬ್ಬಮ್ಮ. ನನಗೆ ಹೇಳುವಾಗ ನಿಮ್ಮ ಗಮನಕ್ಕೆ ಬಂದಿರ್ಬೋದು ಒಂದು ಸ್ಪಷ್ಟೀಕರಣ. ಕಕ್ಕ ಗಗ ಞ ಅನೇಕರು ಞ ಹೇಳ್ತಾರೆ, ಇದು ನಿಮ್ಗೆ ಗೊತ್ತಿರಲಿ. ವಾಗ್ಮಯ ಞ, ಅಲ್ಲಿ ಞ. ಇದು ಒಳ್ಳೆಯ ಅವಕಾಶ ಅಂತ ನಾನು ಇದನ್ನು ಹೇಳಿಬಿಟ್ಟೆ ಅಷ್ಟೇ. ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಉಳ್ಳಾಲದ ಮಾರುತಿ ಯುವಕ ಮಂಡಲದ ಪರವಾದ ಅವಿತ ಅಧ್ಯಕ್ಷರು ವರದರಾಜ್ ಬಂಗೇರ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಉಳ್ಳಾಲದ ಬ್ರದರ್ಸ್ ಯುವಕ ಮಂಡಲದ ಪರವಾದ ರಾಜೇಶ್ ಪುತ್ರನ್ ಮೊಕ್ಲಿಗ್ ಅಭಿಮಾನದ ಮಾನಾದಿಗೆ ಮಲ್ತೇರು. ಕುಂಪಲ ನ್ಯೂ ಶ್ರೀನಿಧಿ ಜ್ಯುವೆಲರ್ಸ್ ಮಾಲಕಿರು ಜಗದೀಶ್ ಆಚಾರ್ಯ ಮಲ್ಲಬಿನಿರಾದ್ ಲೇಸ್ಟ್ ಪಾಲ್ಪಡೆದಿದ್ದರು. ಮಂತ್ರ ನಾಟ್ಯಕಲಾ ಗುರುಕುಲದ ಶ್ರೀಮತಿ ಶಕೀಲಾ ಜನಾರ್ದನ್, ಅಧ್ಯಕ್ಷರು ನೃತ್ಯ ನಿರ್ದೇಶಕರು ವಿದ್ವಾನ್ ಶ್ರಾವಣ್ ಉಳ್ಳಾಲ್, ಕಾರ್ಯದರ್ಶಿ ಶ್ರೀಮತಿ ಶೈನಾ ಶ್ರಾವಣ್, ಟ್ರಸ್ಟಿ ಶ್ರೀಮತಿ ಬಬಿತಾ ಕಿರಣ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಕನ್ನಡ ಬೊಕ್ಕ ಸಂಸ್ಕೃತಿ ಅನಾವರಣದ ಅಂಗವಾದ ಗುರುಕುಲದ ವಿದ್ಯಾರ್ಥಿಗಳು ಪೋಷಕರಿರ್ದು ಸಮೂಹ ಗೀತೆ ಅವೆರ್ದು ಬೊಕ್ಕ ವಂದೇ ಮಾತರಂ ಭರತನಾಟ್ಯ ಪ್ರದರ್ಶನ ಆಡು. ಮಲಯಜ ಶೀತಲ ಸಸ್ಯ ಶ್ಯಾಮಲ ಸಸ್ಯ ಶ್ಯಾಮಲ ಸಸ್ಯ ಶ್ಯಾಮಲ ವಂದೇ ಮಾತರಂ ವಂದೇ ಮಾತರಂ. ಒಂದು ಪೊರ್ತು ಆಟನೆ ಮಲ್ತಿನ ಕ್ರೀಡಾಕೂಟನು ಕ್ರೀಡಾಪಟು ಸಿವಿಲ್ ಇಂಜಿನಿಯರ್ ಸಂಗ್ರಾಮ್ ಗೊಬ್ಬುದಂಗಣಗ ತಾರಾಯಾಕದ ಉದಿಪನ ಮಲ್ತೇರು. ಭಾರತ್ ಶಾಲಾ ಗೊಬ್ಬುದಂಗನಡು ಬಯ್ಯ ಮುಟ್ಟ ಗುರುಕುಲದ ವಿದ್ಯಾರ್ಥಿಗಳಿಗೆ ಬೊಕ್ಕ ಪೋಷಕರಿಗೆ ಬೇತೆ ಬೇತೆ ಪಂತ ಗೊಬ್ಬುಲ್ ನಡೆತಂಡು. ಊಟ ಈಗ ಆರಂಭವಾಗುತ್ತದೆ.
ಮಂತ್ರ ನಾಟಕಲ ಗುರುಕುಲದ ಕಾರ್ಯದರ್ಶಿ ಕಿರಣ್ ಉಳ್ಳಾಲ್ ಸಭೆ ನಿಂತ್ಕೊಂಡು ಸಭೆ ಸುಧಾರಿಕೆ ಮಾಡ್ತಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ಕಂಬಳ ಸಮಿತಿ ಮುತಾಲಿಕೆಡು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಾರಥ್ಯಡು 7ನೇ ವರ್ಷದ ರಾಮಲಕ್ಷ್ಮಣ ಜೋಡುಕೆರೆ ಕಂಬಳ ಕುಡ್ಲ ಬಂಗ್ರಕೂಳೂರು ಗೋಲ್ಡ್ ಪಿಂಚ್ ಸಿಟಿ ಮೈದಾನಡು ಶನಿವಾರ ಕಾಂಡ ಉದಿಪನಾಥ್ 5 ಮುಟ್ಟ நடந்தது. ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿನ ಸಾರಥ್ಯಡು ಕುಡ್ಲ ಕಂಬಳ ಸಮಿತಿ ವತಿರ್ದು 7ನೇ ವರ್ಷದ ಹೊನರು ಬೋಲ್ಪದ ಕುಡ್ಲ ಕಂಬಳನು ಬಂಗ್ರಕೂಳೂರ್ದ ಗೋಲ್ಡ್ ಪಿನ್ ಸಿಟಿದ ರಾಮಲಕ್ಷ್ಮಣ ಜೋಡು ಕರೆಟ್ ಶನಿವಾರ ಇಡೀ ದಿನ ನಡಪಾಯರು. ತಿರುವೇಲ್ಗುತ್ತು ನವೀನ್ ಚಂದ್ರಾಯನ ಕನಪಲ ಇದೆ. ಬೋರಮಳ್ಳಿ ಶ್ರೀರಾಮ ಚೈತ್ರ ಪರಮೇಶ್ವರ ಪಟ್ಟಣ ಕನಪಲ ಇದೆ. 1ನೇ ನಂಬರ್ದ ಬೋರಮಳ್ಳಿ ಉಳ್ಳೂರು ಕನ್ನಡದ ಪ್ರಣವೆಲ್ಲ ಉಳ್ಳೂರು ಪ್ರಜ್ವಲ್ ಪ್ರಣವೆಲ್ಲ ಪೂರ ಮಿಷನ್ ಮೇಲಮಜಲು ಮಿಷನ್ ಗಾಡ್ವಿನ್ ಬಾಸ್ ಮೋರ್ಲಾ ಗಿರೀಶ್ ಆಳ್ವರ್ ಎಂಕ್ಲಿನ ತುಳುನಾಡು ಕಂಬಳೋತ್ಸವ ಆವೊಂದುಂಡು ತೂದು ಮಸ್ತ್ ಖುಷಿಯಾಂಡು ಪಂಡದು ತುಳುಟು ಪಾತರ ಸುರುಮಂತಿನ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಲು ಸುಸಂಸ್ಕೃತ ಪರಂಪರೆ ಪಡೆದುಪುನ ತುಳುನಾಡು ಕಂಬಳೋತ್ಸವ ಸಮಾಜದ ಮಾತೆರೆಲ್ಲ ಒಂಜೆ ಕಡೆಡು ಸೇರಾದ ಪರ್ಬದ ವಾತಾವರಣ ಸೃಷ್ಟಿ ಮಾಡ್ತದಂಡು. ತುಳುನಾಡದ ಸಂಭ್ರಮ ಸಂಸ್ಕೃತಿ ಸಾಮರಸ್ಯನ ಮಾತಾ ಕಡೆಟ್ಲ ಬಿತ್ತರಿಸಾವನ ಉತ್ಸವಲ ಅಂದು ಪಂಡದು ಆಶೀರ್ವಚನದ ಪಾತ್ರ ಪಂಡರು. ಸಂಸದರು ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರು ತೇಜಸ್ವಿ ಸೂರ್ಯ ಪಾತ್ರರೊಂದು ಜವನೆರೆನ ಶೌರ್ಯ ಧೈರ್ಯ ತಾಕತ್ತನ್ನು ಗೌರವಿಸಾಯನ ಕ್ರೀಡೆ ಕಂಬಳ ಬೆಂಗಳೂರುಗ್ಲ ಕಂಬಳ ಕಾರ್ದಿ ದುಪ್ಪುನಿ ಸಂಸ್ಕೃತಿದ ನಿರಂತರತೆಗೂ ಅಜರಾಮತೆಗೂ ಸಾಕ್ಷಿ ಆತನ ಪಂಡ ತೆರಿಪಾಯರು. ಕಂಬಳದ ಗೌರವ ಅಧ್ಯಕ್ಷರು ಎಂಆರ್ಜಿ ಗ್ರೂಪ್ದ ಸಿಎಂಡಿ ಕೆ ಪ್ರಕಾಶ್ ಶೆಟ್ಟಿ ಗುರ್ಕಾರ್ಮೆದ ಪಾತ್ರ ಪಂಡರು. ಶಾಸಕರು ಹರೀಶ್ ಪೂಂಜಾ, ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ್ ಭಂಡಾರಿ, ಎಸ್ಎಲ್ ಭೋಜೇಗೌಡ, ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಕುಯಿಲಾಡಿ ಸುರೇಶ್ ನಾಯಕ್, ರಾಷ್ಟ್ರೀಯ ಮಹಿಳಾ ಆಯೋಗದ ಮಾಜಿ ಸದಸ್ಯರು ಶ್ಯಾಮಲಾ ಕುಂದರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ, ಮಾಜಿ ಶಾಸಕರು ಶಕುಂತಳಾ ಶೆಟ್ಟಿ, ಮಾಜಿ ಶಾಸಕರು ಪ್ರಭಾಕರ್ ಬಂಗೇರ, ಎಂಆರ್ಜಿ ಗ್ರೂಪ್ದ ಆಡಳಿತ ನಿರ್ದೇಶಕರು ಗೌರವ್ ಶೆಟ್ಟಿ, ನಿಟ್ಯ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ವಿಶಾಲ ಹೆಗ್ಡೆ, ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಕೋಶಾಧಿಕಾರಿ ಸಾಯಿ ಪ್ರಸಾದ್, ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್, ಪ್ರಮುಖರು ರವಿಶಂಕರ್ ಮಿಚಾರ್, ಯಕ್ಷಧ್ರುವ ಪಟ್ಲದ ಸತೀಶ್ ಶೆಟ್ಟಿ, ವಿಕಾಸ್ ಪುತ್ತೂರು, ಉಪೇಂದ್ರ ಶೆಟ್ಟಿ ಇಂಚಿತಿ ಪ್ರಮುಖರು ಲೇಸ್ತು ಪಾಲ್ಪಡೆದಿದ್ದರು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಭೆ ನಿಂತ್ಕೊಂಡು ಪ್ರಾಸ್ತಾವಿಕವಾದ ಪಾತಿರಿಯರು. ನಾವು ಹಲವಾರು ವರ್ಷದಿಂದ ಈ ಕಂಬಳವನ್ನು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಕೋಣಗಳನ್ನು ಓಡುವ ನಿಮಿತ್ತವಾಗಿರಿಸಲು ಬೇರೆ ಬೇರೆ ಅತ್ಯಂತ ಮಂಗಳೂರಿನ ರಾಮಲಕ್ಷ್ಮಣ ಜೋಡುಕರೆ ಕಂಬ 81 ಜೊತೆಯನ್ನು ಕೊಂಡು ಪ್ರಾರಂಭಿಸಿದ್ದೇವೆ.
ಹಾಗಾಗಿ ಕಂಬಳ ಯಶಸ್ವಿ ನಮಗಿದೆ. ಈಗಾಗಲೇ 150 ಜೋಡಿಗೂ ಮೇಲೆ ಕೋಣಗಳು ಇಲ್ಲಿದೆ. ಇನ್ನು ಹಲವೇ ವಿಭಾಗದ ಕೋಣಗಳು ಹೆಚ್ಚು ಕಡಿಮೆ 165 ಜೊತೆ ಕೋಣಗಳು ಈ ಕಂಬಳಕೂಟದಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ನಮ್ಮ ಕಂಬಳ ಸಮಿತಿ ಪೂರ್ತಿ ಯುವಕರನ್ನೇ ಒಳಗೊಂಡಂತದ್ದು ಕಂಬಳ ಸಮಿತಿ. ಈ ಕಂಬಳ ಪ್ರಾರಂಭ ಆಗಲಿಕ್ಕೆ ಸ್ಫೂರ್ತಿ ಪ್ರೇರಣೆ ಕಂಬಳ ಪುನರಾರಂಭಿಸಲು ನಡೆದಂತಹ ಹೋರಾಟ. ಹಾಗಾಗಿ ಆ ಹೋರಾಟದಿಂದ ಹೊರಹೊಮ್ಮಿದಂತ ಒಂದು ಕಂಬಳಕೂಟ ಮಂಗಳೂರು ಕಂಬಳ. ಹಾಗಾಗಿ ಯುವಕರೇ ಸೇರಿಕೊಂಡು ಯುವಕರಿಗೋಸ್ಕರ ಯೋಜನೆ, ತುಳುನಾಡಿನ ಸಂಸ್ಕೃತಿಯ ಪ್ರೀತಿಗೋಸ್ಕರ ಸಂಸ್ಕೃತಿ ಅನಾವರಣ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಂಗಳೂರು ಕಂಬಳ. ಕುಡ್ಲ ಕಂಬ್ಳಡು ಈ ಸರ್ತಿ 100 ಜೊತೆ ಏರುಕ್ಲು ಭಾಗವಹಿಸಲು ಜಗದೀಶ್ ಸಾಳ್ವೇರ್ನ ಬಲ್ಲುದಮಲ್ಲ ವಿಭಾಗದ ಚಾನ್ಸರ್ಲು ಗುರುಪುರ ಕಾರ್ಮಕರಗುತ್ತು 10 ನಿಮಿಷ ಹಿಂದಿಡೆ ನಂದಳಿಕೆ ಶ್ರೀಕಾಂತ್ ಭಟ್ರ ರಡ್ಡದ ಮರ ಬಲ್ಲುದಮಲ್ಲ ವಿಭಾಗದ ಚಾನ್ಸರ್ಲು ನಂದಳಿಕೆ ಬಿ ಸ್ವಾಗತ ಮಂತನು ಬಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟನ ಬಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟನ ಬಲ್ಲುದಮಲ್ಲ ವಿಭಾಗದ ಚಾನ್ಸರು ಶಿವಾನಂದ ಕುಮಾರನ ನಾಮಧೈರ್ಯ ಹೊಂದಿದರು ಕರಿಯ ಕಂಬದ ಮೊದಲನೇ ಬಹುಮಾನ ತೀರ್ಪಡೆಗೆ ಲೈಟಿಂಗ್ ಬರೋದು ಒನಪೆ ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ದುರ್ಗಾಂಬ ಶ್ರೀ ಗಣಪತಿ ಸ್ವಯಂ ಭುವನಾಗ ಸಾನ್ನಿಧ್ಯ ಶ್ರೀ ರಕ್ತೇಶ್ವರಿ ದೇವಿ ಗುಳಿಗ ಸಾನ್ನಿಧ್ಯಡ್ ವಾರ್ಷಿಕ ಪೂಜಾ ಉತ್ಸವ ಅಂಗಾರೆ ನಡೆದಿದೆ. ಕೊಲ್ಯ ದುರ್ಗಾಂಬದ ಶ್ರೀ ಗಣಪತಿ ಸ್ವಯಂ ಭೂನಾಗ ಸಾನ್ನಿಧ್ಯ ಶ್ರೀ ರಕ್ತೇಶ್ವರಿ ದೇವಿ ಗುಳಿಗ ಸಾನ್ನಿಧ್ಯಡ್ ಅಂಗಾರೆ ವಾರ್ಷಿಕೋತ್ಸವ ಸಂಭ್ರಮ ಕಾಂಡಿರ್ದು ಸ್ಥಳ ಶುದ್ಧಿ ಪೂಜೆ ಗಣಹೋಮ ಆದು ವೈದಿಕ ವಿಧಿಕ್ಲು ಶುರುವಾಂಡು. ಶ್ರೀ ರಕ್ತೇಶ್ವರಿ ದೇವಿಗೆ ದುರ್ಗಾ ಹೋಮ ಪೂತ ಪೂಜೆ, ಶ್ರೀ ಗುಳಿಗ ದೈವಗ ತಂಬಿನ ಸೇವೆಲು, ಶ್ರೀ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ಬೊಂಡ ಅಭಿಷೇಕ ನಾಗತಂಬಿಲ ಸೇವೆಲು ಆದು ಸಾಮೂಹಿಕ ಆಶ್ಲೇಷ ಬಲಿಪೂಜಾ ಸೇವೆ ನಡೆತಂಡು.
ಮಧ್ಯಾಹ್ನಡಿ ಶ್ರೀ ಗಣಪತಿ ಸಾನ್ನಿಧ್ಯ ಶ್ರೀ ರಕ್ತೇಶ್ವರಿ ಗುಳಿಗ ಸಾನ್ನಿಧ್ಯಡ್ ಮಹಾಪೂಜೆಯಾದ ಶ್ರೀ ಸ್ವಯಂಭೂ ನಾಗದೇವರ್ನ ಸಾನ್ನಿಧ್ಯಡ್ ಮಹಾಪೂಜೆ ನಡೆತಂಡು. ಅವೆರ್ದು ಬೊಕ್ಕ ಪ್ರಸಾದ ವಿತರಣೆ ಅನ್ನ ಪ್ರಸಾದ ವಿತರಣೆ ನಡೆತಂಡು. ಶ್ರೀ ಮಹಾಗಣಪತಿ ಸ್ವಯಂಭೂ ನಾಗ ಸಾನ್ನಿಧ್ಯ ಪರಿವಾರ ಕ್ಷೇತ್ರದ ಆಡಳಿತ ಮುಕ್ತೇಸರರು ದಿವಾಕರ್ ಬಗಂಬಿಲ, ಶ್ರೀಮತಿ ಸವಿತಾ ದಿವಾಕರ್ ಬೊಕ್ಕ ದುರ್ಗಾಂಬಾ ಬಾಡಿ ವರ್ಕ್ಸ್ದ ಸಿಬ್ಬಂದಿ ವರ್ಗದಗಳು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಪರಿಸರದ ಭಕ್ತ ಬಂಧುಲು ಮಲ್ಲ ಸಂಖ್ಯೆಡು ಪೂಜಾ ಸೇವೆಡು ಪಾಲ್ಪಡೆದಿದ್ದರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡಗ ಪುಸ್ತಕಗಳ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಅಪಲಾತು ಒಂದು ಪ್ಲೇ ಪುಸ್ತಕ 24/7.